ಜನಸಾಮಾನ್ಯರ ಬದುಕಿಗೆ ಮಾರಕವಾದ ಶ್ರೀಮಂತ ಕಾರ್ಪೊರೇಟ್ ಪರವಾದ ಕೇಂದ್ರ ಸರ್ಕಾರದ ಬಜೆಟ್ ವಿರೋಧಿಸಿ ಎಡಪಕ್ಷಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಕ್ಲಾಕ್ ಟವರ್ ಬಳಿ ಸಿಪಿಐ ಹಾಗೂ ಸಿಪಿಐಎಂ ನೇತೃತ್ವದಲ್ಲಿ ಧರಣಿ ನಡೆಯಿತು. ಈ ವೇಳೆ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ವಿ ಕುಕ್ಯಾನ್ ಅವರು ಮಾತನಾಡಿ, ಮೋದಿ ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡಿಲ್ಲ, ಬಡವರ ಪರವಾಗಿ ಕೆಲಸ ಮಾಡುತ್ತಿಲ್ಲ, ಬಂಡವಾಳಶಾಹಿ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಮೋದಿ ಸರ್ಕಾರ ಸಬ್ಕಾ ಸಾಥ್ ಅಲ್ಲ, ಸಬ್ಕಾ ವಿನಾಶ್ ಅಂತ ವಾಗ್ದಾಳಿ ನಡೆಸಿದ್ರು. ಉದ್ಯೋಗ ತೆಗೆದೋಳು ಆಗ ಈ ವರ್ಷ ಬಂದರೆ ಹೊಸ ಬಜೆಟ್ 25 ಲಕ್ಷ 5 ವರ್ಷಕ್ಕೆ ಉದ್ಯೋಗ ಪಡ್ತಾರೆ. ಆ ಭರವಸೆ ನೀವು ಈಡೇರಿಸಬಹುದು, ಆ ಭರವಸೆ ನಾವು ಈಡೇರಿಸಿದರೆ ಖಾಲಿ ಜನಗಳಿಗೆ ಮರಳು ಪಡ್ಕೊಳ್ಳೋದಕ್ಕೋಸ್ಕರ ಭರವಸೆಯನ್ನು ಮಾತ್ರ ಕೊಡ್ತಾರೆ ಅಂತಂದ್ರೆ ಆ ಭರವಸೆ ನೀವು ಈಡೇರಿಸಿದ್ರೆ ಅವರು ಸಕ್ಕದ ಹತ್ತು ಈ ಕೇಂದ್ರ ಈವೆರಡು ಮೆಜಾರಿಟಿ ಗವರ್ಮೆಂಟ್ ಉಂಟು, ಮೆಜಾರಿಟಿ ಸ್ಟೇಟ್ ಗವರ್ಮೆಂಟ್ ಉಂಟು. ಈ ಕೊಡ್ಸೋಡು ಈ ಜನಸಾಮಾನ್ಯರ ಕೆಲಸ ಮಾಡ್ತಿದ್ದೀನಿ ಅಣ್ಣ. ಈಗ ಲಕ್ಷದ ಬಂದಿನ ಇಲೆಕ್ಷನ್ ಮುಂದೆ ತೋರಿಸಿದ ಸ್ವಲ್ಪ ಬೇರೆ ಯಾಕಂದ್ರೆ ಏಪಲ ಇಂದಿರಾಗಾಂಧಿಲ ಆಗಿ 25 ವರ್ಷ ಅಧಿಕಾರಿಗಳು ಇದ್ದಾರೆ. ಹಾಗೆ ಎಲ್ಲ ಜವಾಬ್ದಾರಿ ಏನೆಲ್ಲ ಜವಾಬ್ದಾರಿ ಒಂದಿನ ಅಥವಾ ಒಂದಿನ ಅವ್ರು ಜವಾಬ್ದಾರಿನ ಕಾಲ ಬರ್ಕೊಂಡು ಅವಾಗ ಆಗ್ಬೋದು ಜವಾಬ್ದಾರಿ ಹಂಚಾದ ಐದು ತುಂಬೆ ಈರ ಐದು ಪರಿಣಿತರಾದ ಆ ಕೆಲಸ ಮಲ್ಪಲೆ. ಸಿಪಿಎಂ ಮುಖಂಡ ಸುನಿಲ್ ಕುಮಾರ್ ಬಚಾಲ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ರು. 16,000 ಕೋಟಿ ರೂಪಾಯಿ ದೀದಿತ್ತನ್ನ ಈ ಸರ್ತಿ 15,000 ಕೋಟಿ ರೂಪಾಯಿ ದೀತಾರೆ. ಕಟ್ಟ ಕಮ್ಮಿ ಮಾಡಿದರೆ ಅದು ಮಾತ್ರ ಅಷ್ಟೇ ಇನ್ನು ಮಧ್ಯಮ ವರ್ಗದ ಜನಕ್ಕುಳ್ಳರೆ ವೈಯಕ್ತಿಕವಾದ ತೆರಿಗೆ ಪಾವತಿ ಮಲ್ಪುನಂಚಿನ ಜನ ಸಾಮಾನ್ಯರುಳ್ಳರೆ ಅಕ್ಲೆಗೆ ಈ ಸದ್ಯದ ಬಜೆಟ್ ಇದೆ. ಸಾಧಾರಣ ಪರವಾದ ಉಪ್ಪು ಬಂದು ತೂನಾಗ ಅಕ್ಲೆಗಳ ಒವೇ ರೀತಿದ ಇಲ್ಲಿ ಬಲ್ಪ್ ತೋರಿಸಿ ಈ ಬಜೆಟ್ ಇದೆ. ಒಟ್ಟಾರೆಯಾದ ಇಡೀ ಬಜೆಟ್ ಕಾರ್ಪೊರೇಟ್ ಕಂಪನಿಗಳ ಪರವಾದುಂಡು, ಈ ದೇಶದ ಅಗರ್ಭ ಶ್ರೀಮಂತರನ್ನ ಪರವಾದುಂಡು, ಜನಕ್ಕಳ ಪರವಾದ ದಾನ ಇಜ್ಜೆ ಪಂಪೀಣೆ ಇಲ್ಲಿ ಸಾಬೀತು ಮಾಡ್ತಾರೆ. ಅವ ಇಂಚಿನ ಸಂದರ್ಭಡೆ ಇಡೀ ಜನಸಾಮಾನ್ಯರೇ, ಈ ದೇಶದ ಬೆಂಪಿನ ವರ್ಗ, ಈ ದೇಶದ ರೈತಾಪಿ ಜನತೆ, ಯುವ ಜನಕುಲ ಬಹಳ ಮುಖ್ಯವಾದ ಈ ದೇಶದ ಯುವ ಶಕ್ತಿ ಹೆಂಚಿನ ಒಂದು ಅನ್ಯಾಯ ಮೋಸ ಮಾಡ್ತಿರ್ತಲೆ. ಅಧಿಕಾರ ಪತ್ತಿನಾಗ ಚವಣೆಗೆ ಬಂದರೆ ಎಂಕುಲು ಬತ್ತಣ್ಣ ವರ್ಷದ 2 ಕೋಟಿ ಉದ್ಯೋಗ, 7 ವರ್ಷದ 14 ಕೋಟಿ ಉದ್ಯೋಗ ಸೃಷ್ಟಿ ಆತಳು. ಒಂದೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಿದ್ದಾರೆ. ಇತ್ತಿನ ಉದ್ಯೋಗನು ನಾಶ ಮಾಡ್ತಿರೋ ಒಂದಿನೈತೆ ನನ್ನದಿನೈತೆ. 2 ವರ್ಷದ ಕೊರೋನಾದ ಸಂಕಷ್ಟದವರ ಇತ್ತಿನ ಉದ್ಯೋಗ ಬಹಳ ಕಮ್ಮಿ ಆಂಡೆ. ಈ ವೇಳೆ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ, ಮುಖಂಡರಾದ ಯಾದವ್ ಶೆಟ್ಟಿ, ಬಿ ಶೇಖರ್, ಪ್ರಭಾಕರ್, ಸುರೇಶ್, ಭಾಸ್ಕರ್, ಸಂತೋಷ್ ಬಜಾಲ್, ಇಮ್ತಿಯಾಜ್, ಎಚ್ ರಾವ್, ಪ್ರವೀಣ್, ಜಯಂತಿ ಬಿ ಶೆಟ್ಟಿ, ಯೋಗೀಶ್ ಜಪ್ಪಿನಮಕರು ಮೊದಲಾದವರು ಪಾಲ್ಗೊಂಡಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.